ಈಗ ಇಲ್ಲಿ ಬಾವಿಯಲ್ಲಿ ಪಂಪ್ ಹಾಕಿದ್ದು ಪಂಪ್ ಕೂಡ ಚಾಲಾಗ್ತಾ ಇಲ್ಲ. ಅನಂತರ ಟಾಂಕಿ ಕೂಡ 10 ವರ್ಷ ಬೋರ್ವೆಲ್ದ ನೀರು ಎತ್ತೆ ಬರ್ತೀನಿ ಆ ನೀರಿನ ಪರಿಹಾರ ಆಗುದಿಲ್ಲ. 57 ಲಕ್ಷದ ಜಲಜೀವನ್ ಮಿಷನ್ ಕಾಮಗಾರಿ ಅಪೂರ್ಣ, 4 ವರ್ಷ ಕಳೆದರೂ ನೀರಿಲ್ಲ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಆಶ್ರಯದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಚೇಲಾರು ಗ್ರಾಮದ ಪಂಚಾಯಿತಿಯ ಮಧ್ಯ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸಲು ಸುಮಾರು 54ರಿಂದ 57 ಲಕ್ಷ ವೆಚ್ಚದಲ್ಲಿ ಕೈಗೆತ್ತಿಕೊಂಡ ಕಾಮಗಾರಿ 3-4 ವರ್ಷ ಕಳೆದರೂ ಪೂರ್ಣಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಗ್ರಾಮದಲ್ಲಿ ತೆರೆದ ಬಾವಿ, ನೀರಿನ ಟ್ಯಾಂಕ್ ಹಾಗೂ ಪೈಪ್ಲೈನ್ ನಿರ್ಮಾಣಕ್ಕೆ ಹಣ ಬಿಡುಗಡೆಯಾಗಿದ್ದರೂ ಬಾವಿಯಲ್ಲಿರುವ ಪಂಪ್ ಕಾರ್ಯನಿರ್ವಹಿಸುತ್ತಿಲ್ಲ. ಬಾವಿಯಿಂದ ಟ್ಯಾಂಕಿಗೆ ನೀರು ಪೂರೈಕೆಯಾಗುತ್ತಿಲ್ಲ. ಟ್ಯಾಂಕಿನಿಂದ ಮನೆಗಳಿಗೆ ನೀರು ತಲುಪಿಸುವ ಪೈಪ್ಲೈನ್ ಕೂಡ ಸಮರ್ಪಕವಾಗಿ ಪೂರ್ಣಗೊಂಡಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸುಮಾರು 10 ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಗ್ರಾಮಸ್ಥರು ಶಾಶ್ವತ ಪರಿಹಾರದ ನಿರೀಕ್ಷೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯತ್ತ ಆಶಾಭಾವನೆ ಹೊಂದಿದ್ದರು. ಆದರೆ ಕಾಮಗಾರಿ ಅಪೂರ್ಣವಾಗಿರುವುದರಿಂದ ಸರ್ಕಾರದ ಲಕ್ಷಾಂತರ ರೂಪಾಯಿ ಹಣ ವ್ಯರ್ಥವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದಾರೆ. ಟೆಂಡರ್ ಪಡೆದ ಗುತ್ತಿಗೆದಾರರು ಕಾಮಗಾರಿಯನ್ನ ಸಮರ್ಪಕವಾಗಿ ಪೂರ್ಣಗೊಳಿಸದೆ ಮತ್ತೊಬ್ಬರಿಗೆ ಹಸ್ತಾಂತರಿಸುತ್ತಾ ಬಂದಿರುವುದರಿಂದ ಕಾಮಗಾರಿ ವಿಳಂಬವಾಗಿದೆ ಎಂದು ಚೇಲಾರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ ಆರೋಪಿಸಿದ್ದಾರೆ. ಈ ಕುರಿತು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಹಾಗಾಗಿ 54 ಲಕ್ಷದ ಕಾಮಗಾರಿ ಏನೂ ಪ್ರಯೋಜನ ಇಲ್ಲದಂತಾಗಿದೆ. ಒಂದು 3-4 ವರ್ಷ ಕಳೆಯಿತು. ಈ ಬಗ್ಗೆ ಅಧಿಕಾರಿಗಳಿಗೆ ತುಂಬ ಸಲ ಮನವಿ ಮಾಡಿದ್ದೆವು. ಮತ್ತು ಇಂಜಿನಿಯರ್ ಅವರೆಲ್ಲ ಬಂದು ನೋಡಿದರು. ಸಿಒ ಕೂಡ ಒಮ್ಮೆ ಭೇಟಿ ಕೊಟ್ಟಿದ್ದರು, ಈಗಿನ ಸಿಒ ಅಲ್ಲ ಮುಂಚಿನ ಸಿಒ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಹಾಗಾಗಿ ಇದನ್ನೊಂದು ಪೂರ್ಣಗತಿಯಲ್ಲಿ ಎಲ್ಲ ಇಲಾಖೆಯವರು ಸೇರಿ ಮಾಡಿಕೊಡಬೇಕು ಎಂಬುದು ನಮ್ಮ ಬೇಡಿಕೆ. ಗ್ರಾಮಸ್ಥ ಚರಣ್ ರಾಜ್ ಭಂಡಾರಿ ಮಾತನಾಡಿ 2021ರಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಟ್ಯಾಂಕ್ ನಿರ್ಮಿಸಿದ್ದರೂ ಇಂದಿಗೂ ನೀರು ಪೂರೈಕೆ ಆಗುತ್ತಿಲ್ಲ. ಟ್ಯಾಂಕಿನ ಕಾಮಗಾರಿ ಗುಣಮಟ್ಟದ ಬಗ್ಗೆಯೂ ಅನುಮಾನವಿದ್ದು ನೀರು ಸಂಗ್ರಹವಾಗುತ್ತಿಲ್ಲ. ಬೋರ್ವೆಲ್ಗಳಿದ್ದರೂ ಪಂಪ್ ಅಳವಡಿಸಿದ ಕಾರಣ ಅವುಗಳ ಪ್ರಯೋಜನವೂ ಸಿಗುತ್ತಿಲ್ಲ ಎಂದು ದೂರಿದ್ದಾರೆ. ಮೀಡಿಯಾ ದಾರಿ ಮುಟ್ಟ ಬರ್ಪಣ ಚಿತ್ರಂಜಿ ಸಂದರ್ಭನು ಅಕಲೇ ಮಲ್ತಿನಿಂದ ಬಂದು ಏಮಂಡ ಈಗಿನ ಸರ್ಕಾರದ ಕಾಸು ಮಾತಿರಲ ಜವಾಬ್ದಾರಿ ಇತ್ತಿನಾಗಲಿ ಎಂಗಳು ಮಾತ್ರ ಇರ್ತದೆ, ಗ್ರಾಮಸ್ಥರು ಮಾತ್ರ ಇರ್ತದೆ. ಐಕ್ ಬೋಡ ಅಪ್ಪಡಂಚ ಇತ್ತಿನ ಇಂಜಿನಿಯರ್ ಪ್ಲ್ಯಾನಿಂಗ್ ಅಂಜನೆ ಅವರಿಗೆ ಇಂಜಿನಿಯರ್ ಪ್ಲ್ಯಾನಿಂಗ್ ಮಲ್ಪುಣಗಡೆ ಅವು ಹೆಚ್ಚ ಮಲ್ಪೋಡು ಅದಕ್ಕೋಸ್ಕರನೇ ಇಂಜಿನಿಯರ್ ಉಪ್ಪುಣೆ ಅಂಡ ನಿಜವಾದ ಒಂಜಿ ದಾಳ ತಿರಿ ಅನ್ನಕ್ಲು ಮಲ್ತಂಚ ಇತ್ತಿನ ಕೆಲಸದ ಲೆಕ್ಕ ದಾಗಿ ಮಲ್ತೀರಿ ಸರ್ಕಾರದ ಕಾಸನ್ನು ಹೆಚ್ಚ ದುರುಪಯೋಗ ಹಾಕ್ಲೆಕ್ಕ ದಾಯ ಮಲ್ತೀರಿ ಇಲ್ಲಿಗೆ ಅಂತ. ಕೆಲವೊಮ್ಮೆ ಪರ್ಯಾಯವಾಗಿ ದೊರೆಯುವ ನೀರಿನಲ್ಲಿ ಕೆಸರು ಮಿಶ್ರಣವಾಗಿದ್ದು ಕುಡಿಯಲು ಯೋಗ್ಯವಾಗಿಲ್ಲ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಈ ಕುರಿತು ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಹೇಳಿದ್ದಾರೆ. ಸರ್ಕಾರದ ಹಣದಲ್ಲಿ ನಿರ್ಮಿಸಿರುವ ಕಾಮಗಾರಿ ಗುಣಮಟ್ಟ ಹಾಗೂ ವಿಳಂಬದ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಿ ಬಾಕಿ ಉಳಿದಿರುವ ಕಾಮಗಾರಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸಿ ಗ್ರಾಮಕ್ಕೆ ಸಮರ್ಪಕ ಕುಡಿಯುವ ನೀರು ಒದಗಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.